പട്ടായി കടലിട് പുറത്തു കന്തുണ്ടു മൂടായി ഗാളി ബീജുണ്ടു അല പട്ടായി കടലിട് പുറത്തു കന്തുണ്ടു പുണ്ണാമെ തിങ്കൊಲ್ದ പൊല്ലു തൂപ്പി കണ്ണുകൾ ബീജുണ്ടു മായേದ ಮೂಡಾಯಿ ಗಾಳಿ ಬೀಜುಂಡು ಅಲ ಪಡ್ಡಾಯಿ ಕಡಲಿಡು ಪೊರ್ತು ಕಂದುಂಡು ಲಕಲಕ ಮೆಂಚುನ ಸೆರೆಟ್ ಆಹಾ ತಕಪಕ ರಟ್ಟುನ ಆ ಬೊಳ್ಯ ನುರೆಟ್ ಲಕಲಕ ಮೆಂಚುನ ಸೆರೆಟ್ ಆಹಾ ತಕಪಕ ರಟ್ಟುನ ಆ ಬೊಳ್ಯ ನುರೆಟ್ ಎರ್ಪುಂಡು ಮೋಕೆಡು ಕಡಲು ಏತೋ ಬಯಕೇಳು ಗುತ್ತೊಂದು ಒರೆಸುಂಡು ಉಡಲು ಮೂಡಾಯಿ ಗಾಳಿ ಬೀಜುಂಡು ಅಲ ಪಡ್ಡಾಯಿ ಕಡಲಿಡು ನಾನೆ ತಿಂಗೊಲ್ದ ಪೊಲ್ಲು ತೂಪಿ ಕಣ್ಣುಗು ಬೀಜುಂಡು ಮಾಯೇದ ಉರ್ಲು ಮೂಡಾಯಿ ಗಾಳಿ ಅಲ ಪಡ್ಡಾಯಿ ಕಡಲಿಡು ರುದ್ರಪಾದೇದ ಗದ್ದಿಗೇಡು ಇಂಚ ಪುಣ್ಣಾಮೆ ಕಳೆಯರೆ ಪುಣ್ಯೋನೆ ಬೋಡು ರುದ್ರಪಾದೇದ ಗದ್ದಿಗೇಡು ಇಂಚ ಪುಣ್ಣಾಮೆ ಕಳೆಯರೆ ಪುಣ್ಯೋನೆ ಬೋಡು ಎಡ್ಡೆಗಳಿಗೆ ಮುಟ್ಟಬಲ್ಲ ಪೂರ ಕುಳ್ಳೇರಾಯಿ ಬೇಳ್ಯೊಡು ಏಲ ಮೂಡಾಯಿ ಗಾಳಿ ಬೀಜುಂಡು ಅಲ ಪಡ್ಡ ಕೋಟಿ ಶ್ರೀನಿವಾಸ ಪೂಜಾರಿ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ಯುಟಿ ಖಾದರ್ ಅವರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸಂಜೀವ ಮಠಂಗೂರಿ ಅವರು, ಪುತ್ತೂರಿನ ಜಿಲ್ಲಾಧಿಕಾರಿಯಾಗಿರುವಂತಹ ಡಾಕ್ಟರ್ ಎಸ್ ಸಿ ಶಿವಲಾಲ್ ಇವರು ನಮ್ಮ ಜೊತೆಗೆ ಬರೆಯುವ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿಗಳ ಸಮ್ಮುಖದಲ್ಲಿ ಇದನ್ನ ಕೊಡ್ತಾ ಇದ್ದೇವೆ. ಇವತ್ತು ಅಮೃತ ಸೋಮೇಶ್ವರ ರಚನೆಯೊಂದನ್ನ ಅವರ ಸೊಸೆ ರಾಜೇಶ್ವರಿ ಚೇತನ್ ಇವರು ಹಾಡುವುದಕ್ಕೆ ನುಡಿಸು ಬಂದಾರ ಬೆಳಕಿನಲ್ಲಿ ನೀ ನಡೆಸು ನುಡಿಸು ಬಂಗಾರ ಬೆಳಕಿನಲ್ಲಿ ಮೇಲಿ ನೀ ನಡೆಸು ಬದುಕಿನುದ್ದಕ್ಕೂ ಸವಿ ಸತ್ವವ ಬೆಳೆಸು ಅಳುಕುವ ಜ್ಞಾನದ ಮಂತ್ರನು ಹರಿಸು ಬೆಳಗಲಿ ಒಳಗಿನ ಬೆಳಕು ಮೋರೆಯಲಿ ಹಸನಾಗಿ ಚಿಗುರಲಿ ಬಳ್ಳಿ ಕುಣಿಸಲಿ ಅಚ್ಚ ನಮನರು ಒಡಲಲಿ ಚುಮ್ಮಲಿ ಚೈತನ್ಯದ ಸ್ವಲ್ಪ ಹಿಂದೆ ಹೋಗಿ ಸರ್, ಹಿಂದೆ ಸ್ವಲ್ಪ ದೂರಗೆ ತೊಲಗಲಿ ಜಡತೆಯ ಜಡತೆಯ ಅಮಲು ದತ್ತಿನಿಧಿ ಮೂಲಕ ಬಾಲವನವು ಕಾರಂತರ ಹೆಸರಿನಲ್ಲಿ ಈ ವಾರ್ಷಿಕ ಪ್ರಶಸ್ತಿಯನ್ನ ಪ್ರದಾನ ಮಾಡುತ್ತಾ ಬಂದಿದೆ. 25,000 ನಗದು, ಫಲಕ ಮತ್ತು ಕಲವಸ್ತುಗಳೊಂದಿಗೆ ಅಮೃತ ಸೋಮೇಶ್ವರ ಪುಣ್ಯ ಪಾದಕ್ಕೆ ಈ
ಪ್ರಶಸ್ತಿಯನ್ನ ಓಕೆ, ಬಾಲವನದ ಪರವಾಗಿ ಅರ್ಪಿಸುತ್ತಿದ್ದಾರೆ. ಎಲ್ಲರಿಗೂ ನನ್ನ ಸಪ್ರೇಮ ನಮಸ್ಕಾರ. ಮೊದಲಿಗೆ ನನ್ನನ್ನು ಇಷ್ಟು ದೀರ್ಘ ಕಾಲ ಈ ಪ್ರಪಂಚದಲ್ಲಿ ಬಾಳುವುದಕ್ಕೆ ಎಡೆ ಮಾಡಿಕೊಟ್ಟಂತಹ ಆ ವಿಶ್ವ ನಿಯಾಮಕ ಶಕ್ತಿಗೆ ನಾನು ಮತ್ತು ನಮ್ಮವರೆಲ್ಲ ಭಕ್ತಿಪೂರ್ವಕವಾಗಿ ಮಣಿತಾ ಇದ್ದೇನೆ. ಇವತ್ತೊಂದು ಪವಿತ್ರವಾದಂಥ ದಿವಸ ಅಂತ ನಾನು ಅಂದುಕೊಂಡಿದ್ದೇನೆ. ನಾನು ಸನ್ಮಾನಿತನಾಗಿರುವಂತಹ ಈ ಸನ್ನಿವೇಶ ಪವಿತ್ರ ಅಂತ ಅಲ್ಲ, ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಯತ್ಕಿಂಚಿತ್ ದೃಷ್ಟಿಯಲ್ಲಿ ಒಟ್ಟು ಒಂದಿಷ್ಟು ಕೆಲಸಗಳನ್ನು ಮಾಡಿದವರಿಗೆ ಈ ಸಮಾಜ ಅತ್ಯಂತ ಪ್ರೇಮದಿಂದ ಗುರುತಿಸ್ತದೆ ಎನ್ನುವುದು ಇಲ್ಲಿ ಖಚಿತವಾಗ್ತಾ ಇದೆ. ಇವಾಗಿದ್ದರೆ ನೀವೆಲ್ಲ ಬೇರೆ ಬೇರೆ ಕಾರ್ಯಗಳಲ್ಲಿ ನಿಯುಕ್ತರಾಗಿದ್ದೀರಿ. ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಅನುಗ್ರಹಿಸುವಂಥ ಪರಿಪಾಠ ಅಗತ್ಯ ಇಲ್ಲ. ಆದರೆ ಪ್ರಪಂಚದಲ್ಲಿ ಈ ರೀತಿಯಾದಂಥ ಸುಸಭ್ಯವಾದ ಸುಸಂಸ್ಕೃತವಾದಂಥ ಕೆಲಸಗಳು ನಡೀಬೇಕು. ಹಾಗಿದ್ದರೆ ಮಾತ್ರ ಆ ಸಮಾಜಕ್ಕೊಂದು ಶೋಭೆ, ಆ ಸಮಾಜಕ್ಕೊಂದು ಅರ್ಥಪೂರ್ಣತೆ ಅಂತ ನಾನಂತೂ ಅಂದುಕೊಂಡಿದ್ದೇನೆ. ದೀರ್ಘವಾಗಿ ಮಾತಾಡುವಂಥ ಸನ್ನಿವೇಶ ಇದಲ್ಲ. ಈ ಸಂದರ್ಭದಲ್ಲಿ ನನ್ನನ್ನು, ನಮ್ಮ ಆಕೆಯನ್ನು, ನಮ್ಮ ಪರಿವಾರವನ್ನು ಅತ್ಯಂತ ಅಭಿಮಾನದಿಂದ, ಅತ್ಯಂತ ಪ್ರೇಮದಿಂದ ಕಂಡು ಇಷ್ಟು ಸಂಖ್ಯೆಯಲ್ಲಿ ನೆರವು ನಮ್ಮನ್ನು ಅನುಗ್ರಹಿಸಿದ, ಸಂತೋಷಪಡಿಸಿದ ಸಮಸ್ತರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳ್ತೇನೆ. ಶುಭಂ ಭೂಯಾತ್. ಮಾನ್ಯ ಕೋಟ ಶಿವರಾಮ್ ಕಾರಂತರವರು ಒಬ್ಬ ಆಧುನಿಕ ಯುಗ ಪುರುಷ ಅಂತ ಹೇಳುವಂಥದ್ದು. ಯಾಕಂದರೆ ಅವರು ಕೈಯಾಡಿಸಿದಂಥ ಕ್ಷೇತ್ರ ಬಹಳ ಕಡಿಮೆ. ಅವರ ದಿನಚರಿ, ಅವರ ವಾಕ್ಪಟುತ್ವ, ಅವರ ಕರ್ತವ್ಯ ನಿಷ್ಠುರತೆ ಇದೆಲ್ಲ ಎಣಿಸುವಾಗ ಅಂಥ ಪುಣ್ಯಾತ್ಮರು ಬಹಳಷ್ಟು ಕಾಲಕ್ಕೆ ಒಮ್ಮೆ ಮಾತ್ರ ಅವತರಿಸುವಂಥವ್ರು ಅಂತ ಹೇಳಿರ್ತಾರೆ. ಅವರ ಸ್ವಲ್ಪ ಮಟ್ಟಿನ ಒಡನಾಟ ನನಗೂ ಬಂದಿತ್ತು. ನಾನು ಪುತ್ತೂರಿನಲ್ಲಿ ಸ್ವಲ್ಪ ಸಮಯ ಇದ್ದೆ. ಸಾಮಾನ್ಯವಾಗಿ ಕಾರಂತರು ಯಾರನ್ನಾದ್ರೂ ಹರಿಸುವಾಗ ಗಾಡ್ ಬ್ಲೆಸ್ ಯು ಅಂತ ಹೇಳುವಂಥ ಪರಿಪಾಠ ಕಡಿಮೆ ಅಂತ ನನ್ನ ಹೇಳಿಕೆ. ಹಾಗೆ ಮತ್ತೊಂದು, ನನಗೆ ಎಂಥ ಮಹಾತ್ಮರೇ ಇರಲಿ ಅವರ ಪಾದ ಸ್ಪರ್ಶ ಮಾಡಿ ನಮನಗಳನ್ನು ಸಲ್ಲಿಸುವಂಥದ್ದು ಕಡಿಮೆ. ನಾನು ಒಮ್ಮೆ ಅವರ ಪಾದಕ್ಕೆ ನಮಿಸಿ ಅವರ ಆಶೀರ್ವಾದವನ್ನು ಯಾಚಿಸುವಾಗ ಅವರು ಆ ಮಾತನ್ನು ಹೇಳಿದರು, ಗಾಡ್ ಬ್ಲೆಸ್ ಯು. ಅವರಿಗೆ ಗಾಡ್ ಅನ್ನುವಂಥ ವಿಶ್ವ ನಿಯಾಮಕ ಶಕ್ತಿಯನ್ನು ಎಷ್ಟು ಉಪಕಾರವಿರ್ತಾರೆ ಅನ್ನೋದು ಗೊತ್ತಿಲ್ಲ, ಆದರೆ ಅವರು ಹೇಳಿದ್ದು ಸತ್ಯ. ಅಂತೂ ಅವರ ಮತ್ತು ಇನ್ನಿತರ ಅಪಾರ ಸಂಖ್ಯೆಯ ನಮ್ಮ ಅಭಿಮಾನಿಗಳ ದಯೆಯಿಂದ ಇಷ್ಟು ಸುದೀರ್ಘ ಕಾಲ ನನಗೆ ಈ ಪ್ರಪಂಚದಲ್ಲಿ ಬಾಳುವುದಕ್ಕೆ ಒಂದು ಅವಕಾಶವಾಯಿತು. ಇದಕ್ಕೆ ಅನುಕೂಲಿಸಿದ ನಿಮ್ಮೆಲ್ಲರನ್ನೂ ಕೂಡ ನಾನು ಮತ್ತು ನಾವು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಒಳ್ಳೆಯದಾಗಲಿ.
ಗೌರವಾನ್ವಿತ ಶಾಸಕರಾದ ಯುಟಿ ಖಾದರ್ ಅವರೇ, ಪುತ್ತೂರು ಶಾಸಕರಾದ ಸಂಜಯ್ ಮತ್ತೂರವರೇ, ನಮ್ಮ ಎಸ್ ಸಿ ಅವರೇ, ಎಲ್ಲ ಜಿಲ್ಲಾ ಪಂಚಾಯತ್ನ, ತಾಲೂಕು ಪಂಚಾಯತ್ನ, ಜಿಲ್ಲಾ ಪಂಚಾಯತ್ಗಳ ಮತ್ತು ಸ್ನೇಹಿತರೆ, ಇವತ್ತು ಬಹಳ ವಿಶ್ವಾಸದಿಂದ, ಪ್ರೀತಿಯಿಂದ, ಗೌರವದಿಂದ ನಾವೆಲ್ಲ ಹೆಮ್ಮೆ ಪಡುವಂಥ ದಿವಸ. ಕಡವ ತಳಿಯ ಬಾಂಧವ, ನಡೆದಾಡುವ ವಿಶ್ವಕೋಶ ಮತ್ತು ಶ್ರೀರಾಮಕಾರರು ಜನಿಸಿದಂಥ ದಿವಸಗಳು. ಅವರ ನೆನಪಿಗೋಸ್ಕರ ಅವರದ್ದೇ ಕರ್ಮಭೂಮಿಯಾಗಿರುವಂಥ ಪುತ್ತೂರು ಬಾಲವನದ ಮೂಲಕ ಕಾರಂತ ಪ್ರಶಸ್ತಿಯನ್ನು, ಬಾಲವನ ಪ್ರಶಸ್ತಿಯನ್ನು ಸರ್ಕಾರ ನೀಡ್ತಾ ಇದೆ. ಆ ಪುತ್ತೂರು ಬಾಲಭವನದ ಮೂಲಕ ಈ ಪ್ರಶಸ್ತಿ ಕೊಡಮಾಡುವಂಥ ಪ್ರಸಂಗ ನಿರ್ಮಾಣ ಆಗಿತ್ತು. ಮಧ್ಯಾಹ್ನ ಪುತ್ತೂರು ಬಾಲಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು ಮತ್ತು ಕಾರಂತ ಧರ್ಮೋತ್ಸವ ನಡೆದಿತ್ತು. ಕಾರಂತರ ಒಡನಾಡಿಯಾಗಿದ್ದು ಅವರ ಬದುಕನ್ನು ಅರ್ಥ ಮಾಡಿಕೊಂಡು ಅವರೊಟ್ಟಿಗೆ ಸುದೀರ್ಘ ಜೀವನದ ಒಡನಾಟವನ್ನು ತಮ್ಮಂಥ ಅಮೃತ ಸೋಮೇಶ್ವರ ಅವರು ಸಾಹಿತಿಗಳು, ಕಥೆಗಾರರು, ಲೇಖಕರು, ಪ್ರಸಂಗಕರ್ತರು, ವಿಮರ್ಶಕರು, ಎಲ್ಲಕ್ಕಿಂತ ಹೆಚ್ಚಾಗಿ ಕಾರಂತರಷ್ಟೇ ಹೆಚ್ಚು ಕಡಿಮೆ ಜೀವನಾನುಭವವನ್ನು ಹೊಂದಿದಂಥ ಒಬ್ಬ ಹಿರಿಯ ಚೇತನ ಅಮೃತ ಸೋಮೇಶ್ವರ ಅಂತ ಹೇಳಕ್ಕೆ ನಾವು ಹೆಮ್ಮೆಪಡೋದು. ಕಾರಂತರ ಹೆಸರಿನ ಸರ್ವಶ್ರೇಷ್ಠ ಪ್ರಶಸ್ತಿ ಯಾರಿಗೆ ಸಲ್ಲಬೇಕು ಅಂತ ಹೇಳಿ ಅಲ್ಲಿರುವಂಥ ಒಂದು ತಂಡ ಯೋಚನೆ ಮಾಡಿದಾಗ ಎಲ್ಲರ ಮನಸ್ಸಿನಲ್ಲಿರುವುದು ಒಂದೇ ಹೆಸರು, ಅಮೃತ ಸೋಮೇಶ್ವರ ಅಂತ ಹೇಳಿ. ಅಂತ ಹಿರಿಯ ಚೇತನಕ್ಕೆ ಕಾರಂತರ ಪ್ರಶಸ್ತಿ ಸಿಗಬೇಕು ಎನ್ನುವಂಥ ಪ್ರಸ್ತಾಪಗಳು ಬಂದಾಗ ಒಂದು ಒಮ್ಮತದಿಂದ ಈ ಪ್ರಶಸ್ತಿಗೆ ಶಿಫಾರಸು ಮಾಡಿದರು. ನಮಗೆಲ್ಲರೂ ಇವತ್ತು ಆಶಯ ಅಂತ ಹೇಳಿದ್ರೆ, ಕಾರಂತರ ಕರ್ಮಭೂಮಿಯಾದ ಪುತ್ತೂರಿನ ಬಾಲವನದಲ್ಲಿ ಈ ಪ್ರಶಸ್ತಿಯನ್ನು ಅಮೃತ ಸೋಮೇಶ್ವರವರಿಗೆ ಹಸ್ತಾಂತರಿಸಬೇಕು ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ದೇವೆ. ಆದರೆ ಒಂದು ಹಿತಮಿತವಾದಂಥ ಆರೋಗ್ಯದ ನಿಧಿಯೊಳಗೆ ಅವರ ಮನೆಗೆ ಬಂದು ನಾವೆಲ್ಲ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದೆವು. ಸ್ಥಳೀಯ ಶಾಸಕರಾಗಿರುವಂಥ ಸನ್ಮಾನ್ಯ ಯುಟಿ ಖಾದರ್ ಅವರು, ಅಲ್ಲಿನ ಪುತ್ತೂರು ಶಾಸಕರಾಗಿರುವಂಥ ಸಂಜಯ್ ಮಠದವರು, ನಮ್ಮ ಎಸಿ ಅವರು, ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಎಲ್ಲ ಒಟ್ಟಾಗಿ ನಾವು ಇಟ್ಕೊಂಡು ಅಮೃತ ಸೋಮೇಶ್ವರರ ಮನೆಗೆ ಬಂದಂಥ ಅನುಭವ ನಮಗೆ ಹೇಗಾಯ್ತು ಅಂತ ಹೇಳಿದ್ರೆ, ಕಾರಂತರ ಮನೆ ಅಂತ ಹೇಳಿ ನಾವು ಸುಹಾಸ ಅಂತ ಏನು ಕರೀತಾ ಇದ್ದೀವೋ ಅವರ ಕೊನೆಯ ಕಳೆದಂಥ ಮನೆ, ಆ ಮನೆ ಎಷ್ಟೇ ಪ್ರಶಾಂತವಾಗಿರುವುದನ್ನು ನಾನು ಗಮನಿಸಿದ್ದೆ. ಕಾರಂತರ ಕರ್ಮಭೂಮಿಯಾಗಿರುವಂಥ ಪುತ್ತೂರಿನ ಬಾಲವನ ಅವರ ಜ್ಞಾನಪೀಠ ಪ್ರಶಸ್ತಿಯ ನೆಲಗಟ್ಟು ಆ ನೆಲದಲ್ಲೂ ಕೂಡ ಶಾಂತಿ ಮತ್ತು ನೆಮ್ಮದಿರುವಂಥ ಯಾವ ರೀತಿ ಪ್ರಶಸ್ತಿ ಹೊಂದುವಂಥ ಸ್ಥಳ ಇತ್ತು, ಅಮೃತ ಸೋಮೇಶ್ವರರ ಮನೆ ಕೂಡ ಕಾರಂತರ ಮನೆಯನ್ನು ಕಂಡಷ್ಟು ಅನುಭವಗಳು ಮತ್ತು ಸಂತೃಪ್ತಿಗಳು ನಮಗೆಲ್ಲ ಆಯಿತು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಟ್ಟು ಅತ್ಯಂತ ಅಭಿಮಾನದಿಂದ, ಗೌರವದಿಂದ ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತಾರೆ. ನಿಮ್ಮ ಈ ಕಾರಂತ ಪ್ರಶಸ್ತಿಯನ್ನು ಪಡೆದಿರುವಂಥ ನೀವು ಮತ್ತು ನಿಮಗೆ ಕೂಡ ಮಾಡಿದಂಥ ನಾವೆಲ್ಲರೂ ಕೂಡ ಧನ್ಯರು ಅನ್ನುವಂಥ ಭಾವನೆ ಇದೆ. ದೇವರು ನಿಮಗೆ ಸುದೀರ್ಘವಾದಂಥ ಆರೋಗ್ಯವನ್ನು ಕೊಡಲಿ. ಮುಂದೆ ನಮಗೆಲ್ಲರಿಗೂ ಕೂಡ ನೀವು ಮಾರ್ಗದರ್ಶನ ಮಾಡುವಂಥ ಅವಕಾಶಗಳು ನಮಗೆ ಸಿಗಲಿ. ಈ ಪುಣ್ಯದ ದಿನದಲ್ಲಿ ನಿಮ್ಮನ್ನ ಪುಣ್ಯಾತ್ಮನಾದ ತಮ್ಮನ್ನು ನೋಡಿ ನಮಗೆ ಅತ್ಯಂತ ಸಂತೋಷವಾಗಿದೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ. ನಮಸ್ಕಾರ. ಕಾರಂತರ ಜನ್ಮದಿನದ ಅಂಗವಾಗಿ ಪುತ್ತೂರು ಬಾಲವನದ ಪ್ರಶಸ್ತಿಯನ್ನು ನೀಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಈ ಒಂದು ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲಿ ಹಾಜರಿದ್ದು ಪ್ರಶಸ್ತಿಯನ್ನು ಸ್ವೀಕರಿಸಿದ ನಮ್ಮೆಲ್ಲರ ನೆಚ್ಚಿನ ಹಿರಿಯರಾದ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನು ನೀಡಲು ನಮ್ಮೊಂದಿಗೆ ಹಾಜರಿದ್ದು ಬಾಲವನದ ಕಾರ್ಯಕ್ರಮವನ್ನು ಮುಗಿಸಿ ಶೀಘ್ರವಾಗಿ ಇಲ್ಲಿ ಬಂದು ನಮ್ಮ ಜೊತೆ ಇರುವ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ನನ್ನ ಧನ್ಯವಾದಗಳು. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹೆಚ್ಚಿನ ಶಾಸಕರಾದ ಶ್ರೀ ಯುಟಿ ಖಾದರ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳು. ರುದ್ರಪಾದೇದ ಗದ್ದಿಗೇಡು ಇಂಚ ಪುಣ್ಣಾಮೆ ಕಳೆಯರೆ ಪುಣ್ಯೋನೆ ಬೋಡು. ರುದ್ರಪಾದೇದ ಗದ್ದಿಗೇಡು ಇಂಚ ಪುಣ್ಣಾಮೆ ಕಳೆಯರೆ ಪುಣ್ಯೋನೆ ಬೋಡು. ಎಡ್ಡೆಗಳಿಗೆ ಮುಟ್ಟಬಲ್ಲ ದೂರ ಕುಳ್ವೇರ ಇಂಚಿತ್ತಿ ಮೇಳ್ಯೊಡು ಏರ್ಲ ಮೂಡಾಯಿ ಗಾಳಿ ಬೀಜುಂಡು ಅಲಪಡ್ಡಾಯಿ ಕಡಲಿಡು ಹೊರ್ತು ಕಂದುಂಡು. ಪುಣ್ಣಾಮೆ ತಿಂಗೊಲ್ದ ಪೊರ್ಲು ತೂಪಿ ಕಣ್ಣದು ಬೀಜುಂಡು ಮಾಯದ ಉರ್ಲು ಮೂಡಾಯಿ ಗಾಳಿ ಬೀಜುಂಡು ಅಲಪಡ್ಡಾಯಿ ಕಡಲಿಡು ಹೊರ್ತು ಕಂದುಂಡು. ಗಲೆಡು ಸುಡು
பொய்யே நல்த்து தெல்த்து பரந்தி கடல் செரதாயே இகலெடு சுடு சுடு பொய்யே நல்த்து தெல்த்து